ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಪರ ಸಂಘಟನೆಗಳ 5ರನ್ನು ಗಡೀಪಾರು ಮಾಡಲು ನೋಟಿಸ್ ಜಾರಿ ಮಾಡಿದ್ದರ ಬಗ್ಗೆ ಉಡುಪಿ ಪೇಜಾವರ ಮಠಾಧೀಶರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಹಿಂದೂ ಕಾರ್ಯಕರ್ತರ ಗಡೀಪಾರು ಒಪ್ಪತಕ್ಕಂತಹ ಮಾತಲ್ಲ ಮತ್ತು ಅಂತಹ ವಿಚಾರಗಳು ನಡೆಯಬಾರದು. ಸರ್ಕಾರ ಎಲ್ಲರಿಗೂ ಸಂಬಂಧಪಟ್ಟದ್ದು ಮತ್ತು ಸರ್ಕಾರಕ್ಕೆ ಎಲ್ಲರೂ ಸಮಾನರು. ಒಂದು ಗುಂಪು ಟಾರ್ಗೆಟ್ ಮಾಡಿದರೆ ಅದು ಶೋಭೆ ತರುವಂತಹುದು ಅಲ್ಲವೆಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ವಿಜೇಂದ್ರ ನೇಮಕ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸ್ವಾಮೀಜಿ, ಸರ್ಕಾರ ಇರಬೇಕಾದರೆ ಪ್ರತಿಪಕ್ಷ ಪ್ರಬಲವಾಗಿರಬೇಕು. ನಾಯಕರಿಲ್ಲದೆ ಪ್ರತಿಪಕ್ಷ ಕುಂಠಿತವಾಗಿತ್ತು. ಆದರೆ ಈಗ ಸಮರ್ಥ ನಾಯಕ ಬಂದಿದ್ದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಲಿ ಎಂದು ಹಾರೈಸುತ್ತೇನೆ ಎಂದಿದ್ದಾರೆ. ಆ ರೀತಿ ನಡೀತಾ ಇದೆ ಅಂತಂದರೆ ಅದು ಒಪ್ಪತಕ್ಕ ಮಾತಲ್ಲ. ಅಂತಹ ಘಟನೆಗಳು ನಡೆಯಬಾರದು. ಸರ್ಕಾರ ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಎಲ್ಲ ಪ್ರಜೆಗಳನ್ನು ಏಕರೂಪವಾಗಿ ನೋಡಬೇಕು. ಹಾಗೆ ಇಂತಹ ಆರೋಪ ಬಂದಾಗ ಸರ್ಕಾರಗಳು ಅದಕ್ಕೆ ಸಮರ್ಥವಾಗಿರತಕ್ಕಂಥ ಮಾತನ್ನು ಉತ್ತರ ಕೊಡಬೇಕಾಗತ್ತೆ. ಅಂತಹದ್ದು ಸಮರ್ಥನೀಯ ಅಲ್ಲ. ಯಾವುದೋ ಒಂದು ಗುಂಪನ್ನು ಟಾರ್ಗೆಟ್ ಮಾಡಿಕೊಂಡು ಶಿಕ್ಷಿಸೋದು ಒಂದು ಸರ್ಕಾರಕ್ಕೆ ಶೋಭೆ ತರುವ ಮಾತಲ್ಲ. ಅಂತಹದ್ದು ನಡೀತಾ ಇದೆ ಅಂತಂದರೆ ಅದು ಸಮರ್ಥನೀಯ ಅಲ್ಲ. ಒಂದು ರಾಜ್ಯದಲ್ಲಿ ಒಂದು ಪಕ್ಷ ಅಧಿಕಾರವನ್ನು ಸ್ಥಾಪಿಸತ್ತೆ. ಒಂದು ಪಕ್ಷ ಅಧಿಕಾರವನ್ನು ಸರ್ಕಾರವನ್ನು ಚೆನ್ನಾಗಿ ಮುನ್ನಡೆಸಿಕೊಂಡು ಹೋಗಬೇಕು ಅಂತಿದ್ದರೆ ಪ್ರತಿಪಕ್ಷವು ಕೂಡ ಅಷ್ಟೇ ಪ್ರಬಲವಾಗಿರಬೇಕಾದದ್ದು. ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ವಾಗತಾರ್ಹವಾಗಿರುವಂತಹದ್ದು. ನಮ್ಮ ರಾಜ್ಯದಲ್ಲಿ ಆ ಪ್ರತಿಪಕ್ಷ ನಾಯಕರಿಲ್ಲದೆ ಅದು ಸ್ವಲ್ಪ ಕುಂಠಿತವಾಗಿತ್ತು. ಇವತ್ತು ಅದಕ್ಕೊಬ್ಬ ಅಧ್ಯಕ್ಷರನ್ನು ನೇಮಕ ಮಾಡಿರುವಂತಹದ್ದು ಅತ್ಯಂತ ಸಂತೋಷದ ವಿಚಾರ. ಇದರಿಂದಾಗಿ ಪಕ್ಷ ಪ್ರತಿಪಕ್ಷಗಳ ಒಗ್ಗೂಡುವಿಕೆಯಿಂದಾಗಿ ನಮ್ಮ ರಾಜ್ಯ ಸರ್ಕಾರ ಅದು ಸುಲಲಿತವಾಗಿ ಚೆನ್ನಾಗಿ ಮುನ್ನಡೆಯಲಿ, ರಾಜ್ಯದ ಎಲ್ಲ ಆಗುಹೋಗುಗಳು ಚೆನ್ನಾಗಿ ನಡೆಯಲಿ ಅಂತ ನಾವು ಆಶಿಸ್ತಾ ಇದ್ದೇವೆ.